ಇಂದು ಮಧ್ಯಾಹ್ನ ತುಳುನಾಡ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ವೈದ್ಯರ ಘಟಕವು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜೆಪ್ಪೂರ್ ಅವರ ನೇತೃತ್ವದಲ್ಲಿ ನೂರಾರು ವೈದ್ಯರುಗಳು ಉಡುಪಿಯ ಬನ್ನಂಜೆಯಲ್ಲಿರುವ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ತೆರಳಿ ಎಸ್ಪಿ ಡಾಕ್ಟರ್ ಅರುಣ್ ರವರಿಗೆ ಮನವಿ ನೀಡಿ ಆಯುಷ್ ವೈದ್ಯರುಗಳು ಅನುಭವಿಸುತ್ತಿರುವ ಕಿರುಕುಳ, ಮಾನಹಾನಿ, ಜೀವ ಬೆದರಿಕೆ ಸಮಸ್ಯೆಗಳ ಬಗ್ಗೆ ರಕ್ಷಣೆ ಕೋರಿ ಮನವಿ ಸಲ್ಲಿಸಿದರು. ಕಿರಣ್ ಪೂಜಾರಿ ಎಂಬ ಹೆಸರಿನ ಓರ್ವ ವ್ಯಕ್ತಿಯು ತಾನು ಪತ್ರಕರ್ತನೆಂದು ಸ್ವಯಂ ಘೋಷಿಸಿಕೊಂಡು ಆಯುಷ್ ವೈದ್ಯರುಗಳ ಕ್ಲಿನಿಕ್ಗಳಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಸಿಬ್ಬಂದಿಗಳನ್ನು ಬೆದರಿಸಿ ಸ್ಟಿಂಗ್ ಆಪರೇಷನ್ನ ಹೆಸರಿನಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸಿ ವೈದ್ಯರ ಫೋಟೋಗಳನ್ನು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಬೆದರಿಕೆ ಹಾಗೂ ಮಾನಹಾನಿ ಮಾಡುವ ಕೃತ್ಯದಲ್ಲಿ ತೊಡಗಿರುತ್ತಾನೆ. ವೈದ್ಯರುಗಳ ಮಾನಹಾನಿ ಇದೇ ರೀತಿಯಲ್ಲಿ ಮುಂದುವರಿದರೆ ವೈದ್ಯನ ಜೀವಹಾನಿಯಾದರೆ ಕಿರಣ್ ಪೂಜಾರಿ ಹಾಗೂ ಅವನ ಬೆಂಬಲಿಸುವವರೇ ನೇರ ಹೊಣೆಯಾಗಿರುತ್ತಾರೆ. ಇನ್ನು ಮುಂದೆ ಕೂಡ ಕಿರಣ್ ಪೂಜಾರಿ ಇದೇ ಚಾಳಿಯನ್ನು ಮುಂದುವರಿಸಿದ್ದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ವೈದ್ಯರು ತಮ್ಮ ಸೇವೆಯನ್ನು ಮೊಟಕುಗೊಳಿಸಿ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ವೈದ್ಯರ ಘಟಕ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಸೇರಿದಂತೆ ಇತರ ವೈದ್ಯರು ತಿಳಿಸಿದರು.